ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಡೆ ಅಸೈಗೊಳಿ ಘಟಕದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಯನಪೋಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ರಾಜೇಶ್ ಕೃಷ್ಣನವರು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಮಾತನಾಡಿದರು. ಕ್ಯಾನ್ಸರ್ ಗುಣಲಕ್ಷಣಗಳೇನು, ಅದನ್ನು ನಾವು ಹೇಗೆ ಹತೋಟಿಗೆ ಇಟ್ಟುಕೊಳ್ಳಬೇಕು, ಯಾವುದರಿಂದ ಈ ಕಾಯಿಲೆ ಬರುತ್ತದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಘಟಕದ ಅಧಿಕಾರಿ ಸಿಬ್ಬಂದಿಯವರಿಗೆ ತಿಳಿಸಿದರು. ಕ್ಯಾನ್ಸರ್ ಇರಬಹುದು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗದೇ ಇರ್ತಾರೆ. ಸೊ ಹಾಗೆ ಮಾಡಬೇಡಿ, ಯಾಕೆಂದರೆ ಇದ್ರೆ ಇವರೆಲ್ಲ ಗೋಯಿಂಗ್ ಟು ಡಾಕ್ಟರ್, ಹಾಗಾಗಿ ಬೇಗ ಹೋಗಿ. ಹಾಗೆ ಕ್ಯಾನ್ಸರ್ ಉಂಟಾ ಅಂತ ಎಲ್ಲಿ ಡೌಟ್ ಇದ್ದರೆ ಫ್ಯಾಮಿಲಿ ಫಿಸಿಷಿಯನಿಗೆ ಸ್ಟ್ರೈಟ್ ಹೋಗಿ ತೋರಿಸಿ, ಅದು ಡಿಲೇ ಮಾಡಬೇಡಿ. ಸೊ ಅದು ನಾವು ನೋಡ್ತೇವೆ, ಕೆಲವರು ಅದು ಇರ್ಬೋದು ಅಂತ ಹೇಳಿ ಸರಿ ಹಾಗಿದ್ರೆ ನಾವು ಬರುವುದಿಲ್ಲ ಅಂತ ಹೇಳಿ. ಈಗ ನಾವು ಕೋವಿಡಲ್ಲಿ ನೋಡ್ತಾ ಇದ್ದೇವೆಲ್ಲ, ಕೋವಿಡ್ ಇರ್ಬೋದು ಅಂತ ಹೇಳಿದ್ರೆ ಈ ಟೆಸ್ಟೇ ಮಾಡೋದಿಲ್ಲ. ಟೆಸ್ಟ್ ಮಾಡಿದ್ರೆ ಮತ್ತೆ ಅಡ್ವಾನ್ಸ್ ಕೋವಿಡಲ್ಲಿ ಬರ್ತಾರೆ. ಆ ಟೈಮಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಡ್ವಾನ್ಸ್ ಕ್ಯಾನ್ಸರ್ ಆಗಿ ಬಂದು ಸೀರಿಯಸ್ ಆಗಿ ಬಂದರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದೇ ಬರ್ತದೆ. ಹಾಗಾಗಿ ಅರ್ಲಿ ಸಿಂಪ್ಟಮ್ಸ್ ಇರುವಾಗಲೇ ಪ್ಲೀಸ್ ಬೇಗ ಬನ್ನಿ. ಹಾಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಆಂಕಾಲಜಿಸ್ಟ್ ಡೈರೆಕ್ಟ್ಲಿ. ಈಗ ಸ್ಪೆಸಿಫಿಕ್ ಆಗಿ ಈಗ ಲಂಗ್ಸ್ ಅಥವಾ ಗಡ್ಡಲ್ಲಿ ಇದ್ದರೆ ನಾವು ಡೈರೆಕ್ಟ್ಲಿ ತೊಂದರೆ ಇಲ್ಲ. ಆರ್ ಯು ಕ್ಯಾನ್ ಗೋ ಟು ಫ್ಯಾಮಿಲಿ ಫಿಸಿಷಿಯನ್, ಹೋಗಿ ಅಲ್ಲಿಂದ ರೆಫರ್ ಮಾಡಿ ಬರ್ಬೋದು. ಬಟ್ ಆಲ್ವೇಸ್ ಈಗ ಚಿಕ್ಕ ಚಿಕ್ಕ ಸಿಂಪ್ಟಮ್ಸ್ ಇದ್ದರೆ ಗೋ ಟು ಯುವರ್ ಫ್ಯಾಮಿಲಿ ಫಿಸಿಷಿಯನ್ ಫಸ್ಟ್. ಅದು ಬೇರೆ ಕಾಯಿಲೆ ಆಗಿರ್ಬೋದು ಅಥವಾ ಅದೊಂದು ಸಿಂಪಲ್ ಪ್ರಾಬ್ಲಮ್ ಇದ್ದರೆ ಅವರು ನಿಮಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ತಾರೆ. ಘಟಕದ ಕಮಾಂಡೆಂಟ್ ಬಿಎಂ ಪ್ರಸಾದ್ ರವರು ಹಾಜರಿದ್ದರು. ನಂತರ ಅನೇಕ ಅಧಿಕಾರಿ ಸಿಬ್ಬಂದಿಯವರು ವೈದ್ಯರೊಂದಿಗೆ ಅವರಲ್ಲಿರುವ ಸಮಸ್ಯೆಗಳ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸಹಾಯಕ ಕಮಾಂಡೆಂಟ್ ಶರತ್ ಎಂಎ, ಹೇಮಕುಮಾರ್ ಪಿ, ಶ್ರೀರಾಜು, ಮಹದೇವ ಸ್ವಾಮಿ ಎಸ್, ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಪೂಜಾರಿ, ಗಣೇಶ್ ನಾಯಕ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೋಣಪ್ಪ ಎಪಿ, ಅವಿನಾಶ್ ಎಸ್, ಚನಿಯಪ್ಪ ನಾಯ್ಕ, ಅಶೋಕ್ ಪಿ, ಗಣೇಶ್ ಸಿಪಿ, ಮೋಹನ್ ಕುಮಾರ್ ಪಿ, ಸಹಾಯಕ ಆಡಳಿತಾಧಿಕಾರಿ ಶಾರದಾ ಕೆಎಂ ಹಾಗೂ ಲಿಪಿಕ ಸಿಬ್ಬಂದಿ ಮತ್ತು ಘಟಕದ ಅಧಿಕಾರಿ ಸಿಬ್ಬಂದಿಯವರು ಹಾಜರಿದ್ದರು.